ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣಗೊಂಡ ನಂತರ ಬಸ್ಸು ತಂಗುದಾಣ ಕಾಣೆಯಾಗಿದೆ. ಈ ಭಾಗದ ಜನರು ನಿತ್ಯ ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ. ಈ ಕುರಿತ ಒಂದು ವಿಶೇಷ ವರದಿ ನೋಡ್ಕೊಂಡು ಬರೋಣ. ಹೌದು, ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಪಡುಬಿದ್ರೆಯಲ್ಲಿ ದಿನನಿತ್ಯ ಸಾವಿರಾರು ಜನರು ಓಡಾಟವನ್ನ ಮಾಡುತ್ತಾರೆ. ಬೆಳೀತಾ ಇರುವ ಉದ್ಯಮ ಮತ್ತು ಶಿಕ್ಷಣ ಕ್ಷೇತ್ರಗಳು ಹೆಚ್ಚಿನ ಸಂಖ್ಯೆಯಲ್ಲಿದೆ. ವಿದ್ಯಾರ್ಥಿಗಳು ಮತ್ತು ಕೆಲಸ ಅರಸಿ ಬಂದವರು ಓಡಾಟವನ್ನ ಮಾಡುತ್ತಾರೆ. ಆದ್ರೆ ಇಲ್ಲಿ ಸುಸಜ್ಜಿತ ಬಸ್ಸು ತಂಗುದಾಣ ಇಲ್ಲದೆ ಪ್ರಯಾಣಿಕರು ನಿತ್ಯ ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಈ ಭಾಗದ ಜನರಿಗೆ ಶಾಪವಾಗಿ ತಟ್ಟಿದೆ. ಅಗಲೀಕರಣದ ಸಂದರ್ಭದಲ್ಲಿ ಬೈಪಾಸು ಮತ್ತು ಹೈವೇ ಆಗಬೇಕೆಂದು ಪರ ವಿರೋಧ ಉಂಟಾಗಿ ರಸ್ತೆ ಅಗಲೀಕರಣದ ಕಾಮಗಾರಿ ವಿಳಂಬ ಆಗಿ ಜನರು ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಈಗ ರಸ್ತೆ ಅಗಲೀಕರಣ ಆಗಿದೆ. ಆದ್ರೆ ಕಾರ್ಕಳ, ಮಂಗಳೂರು, ಉಡುಪಿ ಈ ಭಾಗದಿಂದ ತೆರಳುವಂತಹ ಪ್ರಯಾಣಿಕರಿಗೆ ಸುಸಜ್ಜಿತ ಬಸ್ಸು ತಂಗುದಾಣ ಇಲ್ಲದೆ ರಸ್ತೆ ಬದಿಯಲ್ಲಿ ಬಸ್ಸನ್ನು ಕಾಯುವಂತಹ ಪರಿಸ್ಥಿತಿ. ಕೆಲವೊಂದು ಪ್ರಯಾಣಿಕರು ಸ್ಥಳೀಯ ಅಂಗಡಿಗಳನ್ನು ಮರದ ಅಡಿಯಲ್ಲಿ ನಿಂತು ಬಸ್ಸು ಕಾಯುವಂತಹ ಪರಿಸ್ಥಿತಿ ಇದೆ. ಪಡುಬಿದ್ರಿ ಬಸ್ ನಿಲ್ದಾಣ ಹಲವು ವರ್ಷಗಳಿಂದ ತುಂಬ ಸಮಸ್ಯೆಯಲ್ಲಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ಡಬಲ್ ಡ್ರೆಸ್ ಆದಮೇಲೆ ಸರಿಯಾದ ಬಸ್ ನಿಲ್ದಾಣವೇ ಇಲ್ಲ. ಎಷ್ಟೋ ಜನರಿಗೆ ಮನವಿ ಕೊಟ್ಟಾಯ್ತು, ಏನಿದ್ದು ಪ್ರಯೋಜನ ಇಲ್ಲ. ಇಲ್ಲಿ ಒಳಗಿಂದ ಬರುವವರಿಗೆ, ಆ ಕಡೆಯಿಂದ ಬರುವವರಿಗೆಲ್ಲ ಭಾರಿ ಸಮಸ್ಯೆ ಆಗ್ತಾ ಉಂಟು. ಎಷ್ಟೋ ಬಾರಿ ಸಣ್ಣ ಪುಟ್ಟ ಅಪಘಾತಗಳು ನಡೆದದ್ದು ಇದೆ. ಆದರೆ ಯಾರು ಇದರ ಬಗ್ಗೆ ಗಮನವೇ ಹರಿಸ್ತಾ ಇಲ್ಲ. ಹೇಳಿದ ಕೂಡಲೇ ಆಗ್ತದೆ ಹೇಳ್ತಾರೆ ಬಿಟ್ಟರೆ ಮತ್ತು ಯಾರು ಇದರ ಬಗ್ಗೆ ಮಾತಾಡೋದೇ ಇಲ್ಲ. ಯಾಕೆ ಅಂತ ಗೊತ್ತಿಲ್ಲ. ತುಂಬ ಸಮಸ್ಯೆ ಆಗ್ತಾ ಉಂಟು. ಪ್ರತಿ ಬಾರಿಯೂ ಅದು ಮುಂದೆ ಹೋಗ್ತಾ ಉಂಟು. ತುಂಬ ಸಮಸ್ಯೆ ಆಗ್ತಾ ಉಂಟು. ದಯವಿಟ್ಟು ಇದರ ಬಗ್ಗೆ ಮೇಲಿನವರಾಗಲಿ, ಯಾರಾಗಲಿ, ಶಾಸಕರಾಗಲಿ, ಸಂಸದರಾಗಲಿ ಇದರ ಬಗ್ಗೆ ತುಂಬ ಕಾಳಜಿ ವಹಿಸಬೇಕು ಅಂತ ನನ್ನದೊಂದು ಕಳಕಳಿಯ ವಿನಂತಿ. ಈ ರಸ್ತೆಯಲ್ಲಿ ದಿನನಿತ್ಯ ಅಧಿಕಾರಿಗಳು, ಜನಪ್ರತಿನಿಧಿಗಳು ಓಡಾಟವನ್ನ ಮಾಡ್ತಾರೆ. ಆದ್ರೆ ಜನರು ಅನುಭವಿಸುವಂತಹ ಕಷ್ಟ ಕಣ್ಣಿಗೆ ಬೀಳುತ್ತಿಲ್ಲ. ಸಮರ್ಪಕವಾಗಿ ರಸ್ತೆ ನಿರ್ಮಾಣ ಆಗದೆ ದಿನನಿತ್ಯ ಅಪಘಾತಗಳು ಈ ಭಾಗದಲ್ಲಿ ನಡೆಯುತ್ತಿದೆ. ಈ ಪರಿಸರದಲ್ಲಿ ಬೃಹತ್ ಕೈಗಾರಿಕೆಗಳು ಇರುವುದರಿಂದ ಘನ ವಾಹನಗಳು ಈ ಭಾಗಕ್ಕೆ ಬರುತ್ತಿದೆ. ದಿನನಿತ್ಯ ಟ್ರಾಫಿಕ್ ಸಮಸ್ಯೆ, ಸ್ಥಳಾವಕಾಶದ ಕೊರತೆಯಿಂದ ಸರ್ವಿಸ್ ರಸ್ತೆಗಳಲ್ಲಿ ರಿಕ್ಷಾವನ್ನ ನಿಲ್ಲಿಸಲಾಗ್ತಾ ಇದೆ. ಫುಟ್ಪಾತ್ಗಳನ್ನ ಅಂಗಡಿಗಳು ಆಕ್ರಮಿಸಿಕೊಂಡಿದೆ. ಸ್ಥಳೀಯ ಗ್ರಾಮ ಪಂಚಾಯತ್ ಬಸ್ಸು ತಂಗುದಾಣ ನಿರ್ಮಾಣ ಮತ್ತು ಫುಟ್ಪಾತ್ ತೆರವಿಗೆ ಹಿಂದೇಟು ಮಾಡ್ತಾ ಇದೆ. ಪೊಲೀಸ್ ಇಲಾಖೆ ಅಡ್ಡಾದಿಡ್ಡಿ ಪಾರ್ಕಿಂಗ್ ಮಾಡುವ ವಾಹನಗಳ ಸವಾರರ ಮೇಲೆ ಕ್ರಮವನ್ನ ಕೈಗೊಳ್ಳಬೇಕಾಗಿದೆ. ಒಟ್ಟಾರೆ ಪಡುಬಿದ್ರೆ ಸಮಸ್ಯೆಗಳ ಗೂಡಾಗಿದ್ದು ಪರಿಹಾರ ಯಾವಾಗ ಸಿಗುತ್ತೆ ಅಂತ ಜಾತಕ ಪಕ್ಷಿಯಂತೆ ಕಾಯ್ತಾ ಇದ್ದಾರೆ ಜನ. ಇನ್ನು ಇಲ್ಲಿ ವೃದ್ಧರಿಗೆ ಕಷ್ಟವಾಗ್ತಾ ಇದ್ದು ಸಂಬಂಧಪಟ್ಟವರು ಗಮನವನ್ನ ಹರಿಸಬೇಕಾಗಿದೆ. ಇಲ್ಲಿ ಪಡುಬಿದ್ರಿಯಲ್ಲಿ ಎಂಥ ವಿಷಯ ಅಂದರೆ, ನಮಗೆ ಇಲ್ಲಿ ಸ್ವಲ್ಪ ಬಸ್ಸಲ್ಲಿ ಹೋಗುವಾಗ ಮಕ್ಕಳಿಗೆ, ಸ್ಟೂಡೆಂಟ್ಸ್, ಕಾಲೇಜ್ ಮಕ್ಕಳಿಗೆ ಓಕೆ, ಆದರೆ ಸ್ವಲ್ಪ ವಯಸ್ಸಿನವರಿಗೆಲ್ಲ ಆಗೋದಿಲ್ಲ. ಅವರು ನಿಲ್ತಾರೆ, ಆದರೂ ಕೂಡ ಬಸ್ಸಿನವರು ಒಮ್ಮೆಲೆ ಸೈಡಲ್ಲಿ ಬರುವಾಗ ಅವರಿಗೆ ಗೊತ್ತಾಗೋದಿಲ್ಲ ಸ್ವಲ್ಪ ವಿಷಯ. ಆಗ ನಮಗೆ ಹೇಳಲಿಕ್ಕೆ ನಾವು ಹೇಳ್ತೇವೆ, ಆದರೂ ಕೂಡ ಅವರಿಗೆ ಅಷ್ಟು ಗೊತ್ತಾಗೋದಿಲ್ಲ. ಸೊ ಸ್ವಲ್ಪ ವ್ಯವಸ್ಥೆ ಇಲ್ಲಿ ಮಾಡಬೇಕು. ಆದರೆ ಎಂತಂದರೆ ಸ್ವಲ್ಪ ಮಳೆಗಾಲದಲ್ಲಿ ಅದು ಆಗುವಾಗ ನಮಗೆ ಆಗೋದಿಲ್ಲ, ಸ್ವಲ್ಪ ಕಷ್ಟ ಆಗ್ತದೆ. ಸ್ಕೂಲ್ನ ಮಕ್ಕಳಿಗೆ, ಕಾಲೇಜ್ನವರು ಅವರಿಗೆಲ್ಲ ಕಷ್ಟ ಆಗ್ತದೆ. ಸ್ವಲ್ಪ ಬಿಸಿಗಾಲದಲ್ಲಿ ಎಲ್ಲ ತುಂಬ ಕಷ್ಟ ಆಗ್ತದೆ. ಏನೇ ಆಗ್ಲಿ, ಶೀಘ್ರವಾಗಿ ಬಸ್ಸು ತಂಗುದಾಣದ ಜೊತೆಗೆ ಟ್ರಾಫಿಕ್ ಸಮಸ್ಯೆಯನ್ನ ಬಗೆಹರಿಸಿ ಈ ಭಾಗದ ಜನರಿಗೆ ಉಪಯೋಗವಾಗುವಂತೆ ಆಗಲಿ ಎಂಬುದೇ ನಮ್ಮ ಆಶಯ. ಪ್ರಮೋದ್ ಸುವರ್ಣ, ಕಟ್ಪಾಡಿ, ನಮ್ಮ ನ್ಯೂಸ್ 24x7 ಉಡುಪಿ.